ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಇವತ್ತಿನ ಈ ಸಂಚಿಕೆಯಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ಮಮತಾ ಕೋಟ್ಯಾನ್ ಅವರು. ಯಾವಾಗಲೂ ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್, ಹಾಗೆಯೇ ಇನೋವೇಟಿವ್ ರೆಸಿಪೀಸನ್ನು ನಮಗೆ ಹೇಳ್ಕೊಡ್ತಾನೆ ಬಂದಿದ್ದಾರೆ. ಇವತ್ತು ಯಾವ ಅಡುಗೆಯನ್ನು ಹೇಳ್ಕೊಡ್ತಾರೆ ಅವ್ರನ್ನ ಕೇಳಬೇಕು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಯಾವಾಗಲೂ ಬರುವಾಗ ಡಿಫ್ರೆಂಟ್ ಏನಾದರೂ ಇನೋವೇಟಿವ್ ನಿಮ್ಮದೇ ಓನ್ ಆಗಿರುವಂಥ ರೆಸಿಪೀಸ್ ಇರುತ್ತೆ, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನನಗಿದೇ ಇಷ್ಟ, ಇನೋವೇಟಿವ್ ಆಗಿರಬೇಕು, ಟೇಸ್ಟಿ ಆಗಿರಬೇಕು ಅಲ್ವಾ? ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ಇವತ್ತೊಂದು ಚಪಾತಿಗೆ ಸೈಡ್ ಡಿಶ್ ಆಗಿ ಪನ್ನೀರ್, ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲ ಹಾಕಿ, ಇನ್ನೊಂದು ಪನ್ನೀರ್ ತಂದೂರಿ ಟಿಕ್ಕ. ಪನ್ನೀರ್ ಇದೆ, ಎರಡು ಪನ್ನೀರ್ದು. ಆಹಾ, ಸೂಪರ್. ಬನ್ನಿ ಹಾಗಾದರೆ ಕಿಚನ್ಗೆ ಹೋಗೋಣ, ಬನ್ನಿ. ಸರಿ ಮೇಡಮ್, ಹಾಗಾದರೆ ಈಗ ಎರಡೂ ಕೂಡ ಪನ್ನೀರಿಂದ ರೆಸಿಪೀಸ್, ಬಟ್ ಫಸ್ಟ್ ಯಾವುದು ಏನು? ಪನ್ನೀರ್ ಟಿಕ್ಕ. ಪನ್ನೀರ್ ಟಿಕ್ಕಾ, ಹಾಂ, ಸೂಪರ್. ಸ್ಟಾರ್ಟ್ ಮಾಡೋಣ. ಸೊ ಈ ಟಿಕ್ಕಾ ಇದನ್ನೆಲ್ಲ ಹೇಳ್ಕೊಡುತ್ತೀರಿ ಅಂತ ಹೇಳಿದ್ರೆ ಫಸ್ಟ್ ಯಾವಾಗಲೂ ರೆಡಿ, ಯಾಕೆಂದರೆ ಅಷ್ಟು ಟೇಸ್ಟಿ ಆಗಿರುತ್ತೆ. ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟ್ ಕಾರ್ನ್ಫ್ಲವರ್ನ ನೀರು ಹಾಕಿ ಕಲಿಸುವ. ಓಕೆ, ಕಾರ್ನ್ಫ್ಲವರ್ ಹಾಕ್ತೇನೆ ಮೇಡಮ್. ಓಕೆ, ಸ್ವಲ್ಪ ನೀರು ಕೊಡಿ ಮೇಡಮ್. ಹಾಕ್ಲಾ? ಹಾಕ್ಕೊಳ್ತೀರಾ? ಹಾಕಿ ಸಾಕ. ಉಪ್ಪು ಹಾಕ್ತಿದ್ದೇನೆ. ಪನ್ನೀರಲ್ಲಿ ಉಪ್ಪು ಇರ್ತದೆ ಅಲ್ಲ ಮೇಡಮ್? ಸ್ವಲ್ಪ ಇರುತ್ತೆ. ಅರಶಿನ ಕೊಡಿ ಮೇಡಮ್. ಸೊ ಅರುಣಾ ಅರಿಶಿನ ಪುಡಿ ಹಾಕ್ತೀನಿ ನೋಡಿ. ಹಾಕಿ. ಸಾಕಾ? ಸಾಕು ಮೇಡಮ್. ಮತ್ತು ಮೆಣಸಿನ ಪುಡಿ. ಅರುಣಾ ಮೆಣಸಿನ ಪುಡಿ. ಸ್ವಲ್ಪ ಖಾರ ಬೇಕು ಅಂದರೆ ಹೆಚ್ಚಿಗೆನೂ ಹಾಕೊಳ್ಬೋದಲ್ಲ, ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಸ್ವಲ್ಪ ಗರಂ ಮಸಾಲ ಪುಡಿ. ಅರುಣಾ ಗರಂ ಮಸಾಲ ಪುಡಿ ಹಾಕ್ಲಾ? ಸಾಕು ಸಾಕು. ಸಾಕು. ಪೆಪ್ಪರ್ ಪುಡಿ. ಅರುಣಾ ಕರಿಮೆಣಸಿನ ಪುಡಿ ನೋಡ್ಕೊಳ್ಳಿ. ಸಾಕು ಮೇಡಮ್. ಸಾಕು. ಧನಿಯಾ ಪುಡಿ ಕೊಡಿ. ಅರುಣಾ ಧನಿಯಾ ಪೌಡರ್. ಸಾಕು ಮೇಡಮ್. ಸಾಕಾ? ಜೀರಿಗೆ ಪುಡಿ ಕೊಡಿ. ಸೊ ಅರುಣಾದವರ ಎಲ್ಲ ಪೌಡರ್ಸ್ ಕೂಡ ಯೂಸ್ ಆಗುತ್ತೆ. ಸೊ ಇದಕ್ಕೆ ತಂದೂರಿ ಮಸಾಲಾನೇ ಬೇಕು ಅಂತ ಇಲ್ಲ, ಇದೆಲ್ಲ ಪೌಡರ್ಸ್ ಇದ್ದರೂ ಕೂಡ ಸಾಕಾಗುತ್ತೆ. ಸಾಕಾ? ಸಾಕು. ಓಕೆ, ಇನ್ನು ಸ್ವಲ್ಪ ನೀರು ಕೊಡಿ ಮೇಡಮ್. ಹಾಂ, ಇದಕ್ಕೀಗ ಪನ್ನೀರ್ ಹಾಕ್ತಿದ್ದೇನೆ ಮೇಡಮ್. 1
ಈ ಟಿಕ್ಕ ಎಲ್ಲ ಮಾಡಬೇಕಾದ್ರೆ ನಾವು ತಂದೂರಿಂದ ಕೆಲವರು ಮಾಡ್ತಾರೆ. ಸೊ ನೀವು ಯಾವ ರೀತಿಯಾಗಿ ಮಾಡ್ತೀರಿ? ಇಲ್ಲಿ ಯಾವುದು ತಂದೂರಿ ಇಲ್ಲ, ಖಾಲಿ ಇದು ತವದಲ್ಲಿ. ತವದಲ್ಲಿ. ಹಾಂ, ಸೊ ನೀವು ಆ್ಯಕ್ಷನಲ್ಲಿ ಹೇಳಿ, ನಾನು ಅದರಲ್ಲೇ ಅಂದಾಜು ಮಾಡ್ತಾ ಇದ್ದೀನಿ. ತವ ಸರಿ, ಕೊಡಿ ಮೇಡಮ್. ತವ ಇಟ್ಕೊಳ್ಳೋದಾ? ಇದು ಸಾಸ್ ಪ್ಯಾನ್ ಆಗ್ಬೋದಲ್ಲ? ಸಾಕು ಮೇಡಮ್. ಸಾಕಲ್ಲ? ಎಣ್ಣೆ ಹಾಕ್ಬೇಕಾ? ಸೊ ನಿಮಗೆ ಗೊತ್ತೇ ಇದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹೇಗೆ? ಸಾಕು ಮೇಡಮ್. ಹಾಕ್ತೇನೆ ಮೇಡಮ್. ಸೊ ಮ್ಯಾರಿನೇಷನ್ ಹೆಚ್ಚು ಹೊತ್ತು ಏನು ಇಟ್ಕೊಳ್ಬೇಕು ಅಂತ ಇಲ್ಲ? ಬೇಡ ಮೇಡಮ್. ತುಂಬ ಕಾಯಬೇಕಾಗುತ್ತಾ? ಇಲ್ಲ ಮೇಡಮ್, ಸ್ವಲ್ಪ ಸಾಕು. ಪನ್ನೀರ್ ಕಾಯೋಷ್ಟಿಗೆ ಈರುಳ್ಳಿ ಎಲ್ಲ ಹಾಕ್ತಾರೆ ಮೇಡಮ್ ಅದಕ್ಕೆ. ಅದೇ ಮಿಕ್ಸ್ಚರಲ್ಲಿ, ಅಂದರೆ ಅದೇ ಮಸಾಲೆಯಲ್ಲಿ ಹಾಕ್ಕೊಳ್ತೀರಿ? ಹೌದು ಮೇಡಮ್. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ. ಓಕೆ. ಟೊಮ್ಯಾಟೊ ಕೂಡ ಅದಕ್ಕೆ ಹಾಕೊಳ್ಳೋದು? ಹೌದು ಮೇಡಮ್. ಇದು ಒಂದು ಸೈಡ್ ಕ್ರಸ್ಟ್ ಬಂದರೆ ಆಯಿತಾ? ಸಾಕು ಮೇಡಮ್. ಒಂದು ಸೈಡ್ ಅದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಓ, ಭಾರಿ ಜಟ್ಪಟ್ಟು. ಸಾಕಾ? ಫ್ರೈ ಆಯಿತು? ಸಾಕು. ತೆಗೆದಾ? ತೆಗೀರಿ. ಭಾರಿ ಜಟ್ಪಟ್ ಅಂತ ರೆಡಿ ಆಯಿತು. ಮತ್ತೀಗ ಅದನ್ನು ಏನು ಮಾಡ್ತೀರಿ? ಅದೇ ಎಣ್ಣೆಗೆ ಇದನ್ನು ಕೂಡ ಹಾಕಿ ಫ್ರೈ ಮಾಡಿ ಮೇಡಮ್. ಹಾಂ, ಓಕೆ. ಓ, ಇದು ಯೂಶ್ವಲಿ ನಾವು ಹಾಗೆ ಬೆಂಕಿಯಲ್ಲಿ ಈ ಥರ ಕಾಯಿಸ್ಕೊಳ್ಳೋ ಅಥವಾ ತವದ ಮೇಲೆ ಈ ಥರ ಕಾಯಿಸೋಳ್ಳೋ ಬದಲು ಹಾಕ್ಕೊಳ್ಳಿ. ನೀವು ಸಪ್ರೇಟಾಗಿ ಈ ಥರ ಮಾಡ್ತಿದ್ದೀವಿ? ಹೌದು ಮೇಡಮ್. ಜಸ್ಟ್ ಒಂದು ಸೈಡ್ ಇದು ಫ್ರೈಡ್ ಇದು ಬಂದರೆ ಆಯಿತು. ಹೌದು ಮೇಡಮ್. ತುಂಬ ಬೇಯಬೇಕು ಅಂತಲೂ ಇಲ್ಲ ಅಲ್ಲ? ಇಲ್ಲ. ಓಕೆ ಮೇಡಮ್, ತೆಗಿಯೋ ಮೇಡಮ್. ರೆಡಿಯಾ? ರೆಡಿ. ಓಕೆ, ಆಫ್ ಮಾಡಲಾ? ಆಫ್ ಮಾಡಿ ಮೇಡಮ್. ಇದಕ್ಕೆ ಹಾಕ್ತಿದ್ದೇನೆ ಮೇಡಮ್. ಡೈರೆಕ್ಟ್ ಸರ್ವಿಂಗ್. ಸೊ ಎಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿದೆ. ಹೌದು. ಪನ್ನೀರ್ ಹಾಕು. ಓ, ಇದು ಎಲ್ಲ ಏನು ಮಿಕ್ಸಿಂಗ್ ಒಟ್ಟಿಗೆ ಮಿಕ್ಸ್ ಮಾಡಬೇಕು ಅಂತ ಇಲ್ಲ? ಇಲ್ಲ ಮೇಡಮ್, ಸಪ್ರೇಟ್ ಬೇಗನೂ ಆಗುತ್ತೆ. ಹೌದು. ಒಂದು ಸ್ಪೂನ್ ಕೊಡಿ ಮೇಡಮ್. ಲಿಂಬೆ ರಸ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪನ್ನೀರ್ ಫ್ರೈ, ಪನ್ನೀರ್ ಟಿಕ್ಕಾ. ಥ್ಯಾಂಕ್ ಯು. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವೆರಿ ಬ್ಯೂಟಿಫುಲ್ ಆ್ಯಂಡ್ ಪ್ಲೇಟ್ ಫುಲ್. ಈ ಥರ ನೋಡುವಾಗ ಖುಷಿ ಅನಿಸುತ್ತೆ. ತುಂಬ ಕಲರ್ಫುಲ್ ಆಗಿದೆ. ಒಂದೊಂದು ಕಲರ್ ಗ್ರೀನ್, ರೆಡ್ ಆ್ಯಂಡ್ ಪನ್ನೀರ್ದು ಒಂದು ಫ್ರೈಡ್ ಟೆಕ್ಸ್ಚರ್. ಆಸಮ್. ಥ್ಯಾಂಕ್ ಯು ಸೋ ಮಚ್. ಸೊ ಜಟ್ಪಟ್ಟಾಗಿ ಪನ್ನೀರ್ ಟಿಕ್ಕಾ ತಿನ್ನಬೇಕು ಅನ್ನೋ ಒಂದು ಆಸೆ ಆದರೆ ಇದಂತೂ ಸೂಪರಾಗಿ ಮಾಡ್ಕೊಳ್ಬೋದು. ವೆರಿ ಕ್ವಿಕ್, ವೆರಿ ಫಾಸ್ಟ್ ಆ್ಯಂಡ್ ಟೇಸ್ಟ್ ಕೂಡ ಇರ್ಬೋದು. ಯಾಕೆಂತ ಹೇಳಿದ್ರೆ ಇನ್ನೂ ನಾನು ಟೇಸ್ಟ್ ನೋಡಿಲ್ಲ, ಬಟ್ ಅರೋಮಾ ಅಂತೂ ಸೆಳೀತಾ ಇದೆ. ಸೊ ಸೂಪರ್ ಆಗಿರ್ಬೋದು. ಯಾವ ರೀತಿಯಾಗಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪನ್ನೀರ್ ಟಿಕ್ಕಾ ತಯಾರಿಸೋ ವಿಧಾನ: ಮೊದಲು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಕರಿಮೆಣಸಿನ ಪುಡಿ,
ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಕಲಸಿ. ನಂತರ ಪನೀರ್ ತುಂಡುಗಳನ್ನು ಸೇರಿಸಿ ಕಲಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಪನೀರನ್ನು ಕಾಯಿಸಿಕೊಳ್ಳಿ. ಬಳಿಕ ಅದೇ ಮಸಾಲೆಯಲ್ಲಿ ಚೌಕಾಕಾರದಲ್ಲಿ ತುಂಡು ಮಾಡಿದ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಹಾಕಿ ಕಲಸಿ ಕಾಯಿಸಿಕೊಳ್ಳಿ. ಹೊಂಬಣ್ಣ ಬರುವವರೆಗೂ ಕಾಯಿಸಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ನಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ರುಚಿಕರವಾದ ಪನೀರ್ ಟಿಕ್ಕಾ. ಜಟ್ಪಟ್ ಪನೀರ್ ಟಿಕ್ಕಾ ರೆಡಿ ಆಗಿದೆ. ಕಾಯ್ತಾ ಇದ್ದೀನಿ ತಿನ್ನೋದಕ್ಕೆ. ನೆಕ್ಸ್ಟ್ ರೆಸಿಪಿ ಏನು ಅದಕ್ಕೂ ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಒಂದಂತೂ ಕರೆಕ್ಟಾಗಿ ಕಾಯ್ತಾ ಇದ್ದೀನಿ, ಯಾವಾಗ ಟೇಸ್ಟ್ ನೋಡೋದು ಅಂತ ಹೇಳಿ. ಪನೀರ್ ಟಿಕ್ಕಾ ರೆಡಿಯಾಗಿದೆ. ಸೊ ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಪನೀರಿಂದ ಇನ್ನು ಯಾವ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀರಿ? ಇದು ಪನ್ನೀರ್ ಚಪಾತಿಗೆ ಸೈಡ್ ಡಿಶ್ ಆಗಿ. ಚಪಾತಿಗೆ ಸೈಡ್ ಡಿಶ್ ಆಗಿ ಪನ್ನೀರ್ದು ಗ್ರೇವಿ ಅಲ್ಲ ಮೇಡಮ್, ಮತ್ತೆ ಪನ್ನೀರ್ ಸಲಾಡ್ ಥರ. ಸಲಾಡ್ ಥರ? ಹೌದು. ಓಕೆ, ಚಪಾತಿಗೆ ಚೆನ್ನಾಗಿ ಹೋಗುತ್ತಾ? ಚೆನ್ನಾಗಾಗುತ್ತೆ. ಮಾಡಿದ್ದೀರಾ? ಟ್ರೈ ಮಾಡಿದ್ದೀರಾ? ನನ್ನ ಮೇಲೆ ಟ್ರೈ ಇಲ್ಲ ಮೇಡಮ್, ಟ್ರೈ ಮಾಡಿ. ಸರಿ, ಹಾಗಾದರೆ ಧೈರ್ಯದಲ್ಲಿ ತಗೊಳ್ಬೋದು. ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟ್ ಬೌಲ್ಗೆ ಈಗ ಸ್ಯಾಲಡ್ ಅಂತ ಹೇಳಿದ್ರಿ, ಇದು ವಿತ್ ಫೈರಾ ವಿದೌಟ್ ಫೈರ್ ಕುಕ್ಕಿಂಗಾ? ವಿದೌಟ್ ಫೈರ್ ಕುಕ್ಕಿಂಗ್. ಓ, ವೆರಿ ನೈಸ್. ಈರುಳ್ಳಿ. ಓಕೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ. ಹೌದು. ಬೀಟ್ರೂಟ್ ತುರಿ. ಇದು ಬೇಕಾದ್ರೆ ಹಾಕ್ಬೋದು ಮೇಡಮ್, ಇಲ್ಲ ಬೇಡ ಅಂದ್ರೆ ಬೇಡ. ಬೀಟ್ರೂಟ್ ಅಂದರೆ ವೆಜೀಸ್ ನಮಗೆ ಇಷ್ಟ ಪ್ರಕಾರವಾಗಿ. ಹಾಂ. ಕ್ಯಾರೆಟ್ ತುರಿ. ಕ್ಯಾಪ್ಸಿಕಮ್ ಸಣ್ಣ ಸಣ್ಣ ಕಟ್ ಮಾಡಬೇಕು. ಇದು ಪನ್ನೀರ್. ಇದು ಬುರ್ಜಿ ಮಾಡಿ ಪುಡಿ ಮಾಡಿ ಇಟ್ಟಿದ್ದೀರಾ? ಓಕೆ. ಸೊ ಪನ್ನೀರನ್ನು ಕೂಡ ಏನು ಅದನ್ನು ಫ್ರೈ ಮಾಡ್ಕೊಳ್ಳುವಂಥದ್ದು ಏನಿಲ್ಲ? ಬೇಡ. ಓ, ಓಕೆ. ಕೊತ್ತಂಬರಿ ಸೊಪ್ಪು. ಸೊ ಬಹುಶಃ ಇದಕ್ಕೆ ನಾವು ಈ ಸೌತೆಕಾಯಿ ಅದನ್ನು ಕೂಡ ಹಾಕೊಳ್ಬೋದಾ? ಅದು ನೀರು ಬಿಡುತ್ತೆ. ಲಿಂಬೆ ರಸ ಸ್ವಲ್ಪ ಹಾಕ್ತೇನೆ ಮೇಡಮ್, ಅದು ನೀರು ಬಿಟ್ಕೊಳ್ತದೆಲ್ಲ. ಚಾಟ್ ಮಸಾಲ ಮೇಡಮ್. ಅರುಣಾ ಚಾಟ್ ಮಸಾಲ ಪುಡಿ. ಹೌದು. ಉಪ್ಪು ಹಾಕ್ತಿದ್ದೇನೆ. ಪನ್ನೀರಲ್ಲಿ ಉಪ್ಪು ಇರ್ತದಲ್ಲ ಮೇಡಮ್. ಸೊ ಬಾಕಿ ತರಕಾರಿಗೆ ಸ್ವಲ್ಪ ಬೇಕು. ಬಹುಶಃ ಇದು ಮಾಡಿದ ತಕ್ಷಣ ಅದನ್ನ ಸರ್ವ್ ಮಾಡಬೇಕು. ಸರ್ವ್ ಮಾಡುವಾಗ ಮಾತ್ರ ಉಪ್ಪು ಹಾಕಿದ್ರೆ ಸಾಕು. ಹೌದೌದು. ಇಲ್ದಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಮೆಣಸಿನ ಪುಡಿ. ಮೆಣಸಿನ ಪುಡಿಯಾ? ಹೌದು. ಚಿಲ್ಲಿ ಪೌಡ್ರಾ, ಪೆಪ್ಪರ್ ಪೌಡ್ರಾ? ಮೆಣಸಿನ ಪುಡಿ. ಓಕೆ. ಸೊ ಅರುಣಾ ಮೆಣಸಿನ ಪುಡಿ ಸಾಕು ಮೇಡಮ್. ಸಾಕಾ? ಹಾಂ. ಸ್ವಲ್ಪ ಪೆಪ್ಪರ್ ಪುಡಿ. ಓಕೆ. ಸೊ ಯೂಶಲಿ ಇಂಥ ಸ್ಯಾಲಡ್ಸ್ಗೆಲ್ಲ ಬರೀ ಪೆಪ್ಪರ್ ಪೌಡ್ರ್ ಹಾಕ್ತಾರೆ. ಅದಕ್ಕೆ ನಾನು ಆವಾಗ ಡೌಟಲ್ಲಿ ಕೇಳಿದೆ. ಪೆಪ್ಪರ್ ಮತ್ತು ಚಿಲ್ಲಿ ಎರಡು ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಮೇಡಮ್. ಆಯಿತು ಮೇಡಮ್. ರೆಡಿ? ಅರೆ ವಾ, ಜಟ್ಪಟ್ ಅಂತ ರೆಡಿ ಆಗುತ್ತೆ. ವೆರಿ ನೈಸ್. ಈ ಥರದ ಪಲ್ಯ ಎಲ್ಲರೂ ಬೇಗ ನೋಟ್ ಮಾಡ್ಕೊಳ್ತಾರೆ. ಚಪಾತಿಗೆ ಆಗುತ್ತೆ ಅಂತ ಅಂದರೆ ಚಪಾತಿಗೆ ಒಳಗೆ ಸ್ಟಫ್ ಮಾಡಿ ಮಾಡ್ತೀರಾ? ಸೈಡಿಗೆ ತಿನ್ನೋದು? ಚಪಾತಿಗೆ ಸೈಡ್ ಡಿಶ್ ಆಗಿ ಒಳ್ಳೆದಾಗ್ತದೆ. ಓಕೆ. ಬಹುಶಃ ನಾನಾದರೆ ಖಾಲಿ ಹಾಗೆ ತಿಂತೀನಿ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಅಲ್ಲೇ ಚಪಾತಿನೂ ರೆಡಿ ಮಾಡಿ ಇಟ್ಟು ತಂದಿದ್ದೀರಿ. ಎಸ್, ಸರ್ವ್ ಮಾಡ್ಕೊಳ್ಳೋಣ. ಡನ್. ಹಾಕ್ತಿದ್ದೇನೆ ಮೇಡಮ್.
ಪನ್ನೀರ್ ಸಲಾಡ್. ಥ್ಯಾಂಕ್ ಯು ಸೋ ಮಚ್. ಸೊ ವೆರಿ ಹೆಲ್ದಿ ಸ್ಯಾಲಡ್ ಆ್ಯಕ್ಚುಲಿ. ಅದ್ರ ಜೊತೆಗೆ ಚಪಾತಿನೂ ಫ್ರೀಯಾಗಿ ಸಿಗಿದೆ ಮಧ್ಯಾಹ್ನದ ಊಟಕ್ಕೆ. ಥ್ಯಾಂಕ್ ಯು. ಸೊ ಹೆಲ್ದಿ ಸ್ಯಾಲಡ್ಸ್ ಅದನ್ನು ಯೂಶ್ವಲಿ ನೀವು ಅನ್ನದ ಜೊತೆಗೂ ಅಥವಾ ಚಪಾತಿ ಜೊತೆಗೆ ತಿನ್ಬೋದು ಅಂತ ಹೇಳಿದ್ದಾರೆ. ಸ್ಯಾಲಡ್ಸ್ ನಾವು ಹಾಗೇ ತಿಂದರೂ ಕೂಡ ಉತ್ತಮ. ಸೊ ಇದರಲ್ಲಿ ಎಲ್ಲವೂ ಇದೆ. ಸೊ ಚೀಸ್ ಇದೆ, ಹಾಗೆಯೇ ಕ್ಯಾರೆಟ್, ಬೀಟ್ರೂಟ್ ಎಲ್ಲವೂ ಕೂಡ ಅಡಗಿದೆ. ಟೇಸ್ಟ್ ಭರ್ಪೂರಾಗಿ ಬರ್ಬೋದು. ಯಾಕೆ ಅಂತ ಹೇಳಿದರೆ ಅರುಣಾ ಚಾಟ್ ಮಸಾಲ ಪುಡಿಯನ್ನು ಕೂಡ ಹಾಕಿದ್ದಾರೆ. ಸೊ ಟೇಸ್ಟ್ ಅಂತೂ ಸಖತ್ತಾಗಿ ಬರ್ಬೋದು. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಪನ್ನೀರ್ ಸ್ಯಾಲಡ್ ತಯಾರಿಸುವ ವಿಧಾನ: ಮೊದಲು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಬೀಟ್ರೂಟ್ ತುರಿ, ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್, ಪನ್ನೀರ್, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಅರುಣಾ ಚಾಟ್ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಆರೋಗ್ಯ ಭರಿತ ಪನ್ನೀರ್ ಸ್ಯಾಲಡ್ ಸವಿಯಲು ಸಿದ್ಧ. ಸೊ ಮೇಡಮ್, ಪನ್ನೀರ್ ಟಿಕ್ಕಾ ರೆಡಿಯಾಗಿ ಕಾಯ್ತಾ ಇದೆ. ಸೊ ಅದ್ರ ಜೊತೆಗೆ ಪನ್ನೀರ್ ಆ್ಯಂಡ್ ವೆಜ್ಜಿ ಸ್ಯಾಲಡ್. ಸೊ ಇದು ಇನ್ನೂ ಕುತೂಹಲ. ಸೊ ಫಸ್ಟ್ ಅದನ್ನು ಸ್ಯಾಲಡ್ ತಗೊಂಡು ಯಾವಾಗಲೂ ನಾವು ಆಮೇಲೆ ಸ್ಟಾರ್ಟರ್ಸ್ಗೆ ಹೋಗ್ತೀವಿ, ಹಾಗೆ ಹೋಗೋಣ ಅನಿಸುತ್ತೆ. ಸೊ ಚಪಾತಿ ಆಮೇಲೆ ಎಲ್ಲದ ತಗೊಳ್ಳಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಸ್ಯಾಲಡ್ಸ್ ಇದ್ದರೆ ತಿನ್ಬೋದು, ಬೇರೆ ಅನ್ನ ಎಲ್ಲ ಬೇಕು ಅಂತ ಇರೋದಿಲ್ಲ, ಬರೀ ಅದನ್ನೇ ತಿಂತಾ ಇರ್ಬೋದು. ಸೊ ನನಗಂತೂ ಇಷ್ಟ ಸ್ಯಾಲಡ್ಸ್. ಈ ರೀತಿಯಾಗಿ ಫುಲ್ ಬಾಕ್ಸ್ ಪೂರ್ತಿ ಇದ್ದರೂ ಕೂಡ ಅದು ನಾನು ತಿಂತೀನಿ. ತುಂಬ ಇಷ್ಟ ಆಗುತ್ತೆ. ವೆರಿ ಟೇಸ್ಟ್ ಆ್ಯಂಡ್ ಹೆಲ್ದಿ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಚಪಾತಿ ಬೇಡ ಅದಕ್ಕೆ, ಖಾಲಿ ಅಷ್ಟೇ ಸಾಕು. ಸೊ ಯಾಕೆಂದರೆ ಸ್ಯಾಲಡ್ ರೀತಿಯಲ್ಲಿ ತಿಂದ್ರೇ ಚೆನ್ನ. ಆ್ಯಂಡ್ ನೀವು ಹೇಳಿದ ಪ್ರಕಾರ ಇಫ್ ಸಪೋಸ್ ಮಕ್ಕಳಿಗೆ ಏನಾದರೂ ನಾವು ಅದನ್ನು ಹಾಕಿ ಕೊಡ್ತೀವಿ ಅಂತ ಹೇಳಿದ್ರೆ, ಯಾಕೆಂದರೆ ಸ್ಕೂಲ್ಗೆಲ್ಲ ಹೋಗುವಾಗ ಟಿಫಿನ್ ಬಾಕ್ಸ್ಗೆ ಬೇಕು ಅಂತ ಹೇಳಿದ್ರೆ ಚಪಾತಿ ಮಧ್ಯಕ್ಕೆ ಅದನ್ನು ಹಾಕಿ ರೋಲ್ ಮಾಡಿ ಕೊಡ್ಬೋದು. ಹೆಲ್ದಿನೂ ಆಯಿತು, ಹೊಟ್ಟೆ ಗಟ್ಟಿ ಆಯಿತು ಅಂತ ಒಂದು ತಾಯಂದ್ರಿಗೆ ನೆಮ್ಮದಿ ಅಲ್ವಾ? ಅದಕ್ಕೆ ಬೆಸ್ಟ್ ಇದೆ. ಸೊ ಇದಕ್ಕೆ ಹೋಗೋಣ, ಕಾಯ್ತಾ ಇದ್ದೀನಿ ಆಗದಿಂದ. ತಗೊಳ್ಳಿ. ಪನ್ನೀರ್, ನಂದು ಫೇವ್ರೆಟ್ ಕ್ಯಾಪ್ಸಿಕಮ್ ಆ್ಯಂಡ್ ಟೊಮ್ಯಾಟೊ. ಈ ಥರ ತಿಂದ್ರೇ ಅದು ಮಜಾ. ಪನ್ನೀರ್ ಟಿಕ್ಕಾ ಯಾವಾಗಲೂ ಒಟ್ಟೊಟ್ಟಿಗೆ ಈ ಥರನೇ ಬರಬೇಕು. ಇದಕ್ಕೂ ಸ್ವಲ್ಪ ಮೇಲೆಯಿಂದ ಚಾಟ್ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಲ್ವಾ? ಸೊ ನೀವು ಅದಕ್ಕೆ ಮೇಲಿಂದ ನಿಂಬೆ ರಸ ಹಾಕಿದ್ರಿ, ಒಟ್ಟಿಗೆ ಮಿಕ್ಸ್ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮದು ಇನ್ನೋವೇಟಿವ್ ರೆಸಿಪಿ, ಬಟ್ ಟೇಸ್ಟ್ ಇದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ. ನನ್ನ ಟೇಸ್ಟ್ ಬಡ್ಸ್ಗೆ ತುಂಬ ಸರಿಯಾಗಿ ಹೊಂದ್ಕೊಂಡು ಹೋಗುತ್ತೆ. ಉಪ್ಪು, ಹುಳಿ, ಖಾರ ಕಡಕ್ಕಾಗಿರುತ್ತೆ. ನನಗೆ ಆ ಥರ ಕಡಕ್ಕಾಗಿ ಬರಬೇಕು, ತುಂಬ ಇಷ್ಟ ಆಗುತ್ತೆ. ಇದು ಸಖತ್ತಾಗಿದೆ. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ರಿ. ಒಳ್ಳೆ ರೆಸಿಪಿ ಆ್ಯಂಡ್ ಇನೋವೇಟಿವ್ ರೆಸಿಪಿ, ಟೇಸ್ಟಿ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪನ್ನೀರ್ ಟಿಕ್ಕಾ ಆಗಿರಲಿ, ಚಿಕನ್ ಟಿಕ್ಕಾ ಆಗಿರಲಿ, ಟೇಸ್ಟ್ ಅಂತೂ ಸೂಪರ್ಬ್ ಆಗಿರುತ್ತೆ. ಇದಂತೂ ಪನ್ನೀರ್ ಟಿಕ್ಕಾ ಸೊ ಎಲ್ಲ ಖಾಲಿ ಮಾಡಬಹುದು. ಸೊ ಮಾತಾಡ್ತಾ ಇದು ಖಂಡಿತವಾಗ್ಲೂ ಖಾಲಿ ಆಗುತ್ತೆ. ಸೊ ಅಷ್ಟು ಟೇಸ್ಟಿಯಾಗಿದೆ. ಸೊ ನಾನು ಪದೇ ಅದನ್ನು ಹೆಕ್ಕಿ ತಿಂತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟು ಟೇಸ್ಟಿಯಾಗಿದೆ ಅಂತ ನೀವೇ ಊಹಿಸ್ಬೋದು. ಸೊ ಅದಕ್ಕೋಸ್ಕರ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.